ಸುತ್ತಮುತ್ತ ಇರುವಂಥ ಎಲ್ಲಿಯಾದರೂ ಖಾಲಿ ಜಾಗ ಇದ್ದರೆ ನಾವು ಕೈಗಾರಿಕಾ ಪ್ರದೇಶವನ್ನು ಮಾಡಬೇಕು. ಯಾಕೆ ಪುತ್ತೂರು ಉಪ್ಪಿನಂಗಡಿ ರಸ್ತೆಯನ್ನು ಆಯ್ಕೆ ಮಾಡಿದ್ದೇವೆ ಅಂದರೆ ಎರಡೂ ಬದಿಯಲ್ಲಿ ನಮಗೆ ರಾಷ್ಟ್ರೀಯ ಹೆದ್ದಾರಿಗಳಿದೆ. ಮೈಸೂರನ್ನು ಸಂಪರ್ಕ ಮಾಡುವಂಥದ್ದು ಮತ್ತು ಬೆಂಗಳೂರನ್ನು ಮಾಡುವಂಥದ್ದು. ಒಂದು ಸಾಂಸ್ಕೃತಿಕ ನಗರ, ಇನ್ನೊಂದು ರಾಜಧಾನಿ, ಎರಡನ್ನು ಸಂಪರ್ಕ ಮಾಡುವಂಥ ಮಧ್ಯದಲ್ಲಿದೆ. ಇನ್ನೊಂದು 24x7 ನೀರು ಕೊಡಲಿಕ್ಕೆ ಅಲ್ಲಿ ಅವಕಾಶಗಳು ಜಾಸ್ತಿ ಇದೆ. ಎರಡು ನದಿ ಇದೆ. ಪುತ್ತೂರಿಂದ ನೇರವಾಗಿ ನೀರು ಅಲ್ಲಿ ಜಲಸಿರಿ ಯೋಜನೆ 115 ಕೋಟಿ ಯೋಜನೆ ಅಲ್ಲಿಂದ ಬರ್ತಾ ಇದೆ. ಅದರ ಮಧ್ಯದಲ್ಲಿ ರೈಲ್ವೆ ಸ್ಟೇಷನ್ ಪುತ್ತೂರಲ್ಲಿದೆ, ಹತ್ತಿರದಲ್ಲಿದೆ. ಏರ್ಪೋರ್ಟಿಗೆ ಹೋಗಲಿಕ್ಕೆ 1 ಕಿಲೋಮೀಟರ್ 1 ಗಂಟೆಯಲ್ಲಿ ಹೋಗ್ಬೋದು, 50 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನು. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಪುತ್ತೂರು ಉಪ್ಪಿನಂಗಡಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಬೇಕು ಎನ್ನುವಂಥದ್ದು ನನ್ನ ಉದ್ದೇಶ, ನನ್ನ ಏನು ಕನಸು. ಅದನ್ನು ಕನಸು ಮಾಡಲಿಕ್ಕೆ ನಾವೊಂದು ಪ್ರಯತ್ನಗಳನ್ನು ಈಗ ಮಾಡ್ತಾ ಇದ್ದೇವೆ. ಪವರ್ ಬಗ್ಗೆ, ವಿದ್ಯುತ್ ಇಲ್ಲದೆ ಯಾವುದೇ ಕೈಗಾರಿಕೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮದು ಮಾಡಾವ್ ಸಬ್ಸ್ಟೇಷನ್ 110 kV ಇದಾಗಿದೆ. ಉಪ್ಪಿನಂಗಡಿಯ ನೆಕ್ಕಿಲಾಡಿಯಲ್ಲಿ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿ ಅಲ್ಲಿ 33 kV ಮಾಡೋದನ್ನು ಈಗ 110 ಮಾಡಬೇಕು ಅಂತ ಇದು ಮಾಡಿದ್ದೇವೆ. ಯಾಕಂದರೆ ಮಿನಿಮಮ್ ಕಾಸ್ಟಲ್ಲಿ ಈಗಾಗಲೇ ಅಲ್ಲಿ ಹೈಟೆನ್ಷನ್ ಲೈನ್, ಕರಾಯಕ್ಕೆ ಹೋಗುವಂಥ ಹೈಟೆನ್ಷನ್ ಇದೆ, ಅದರ ಬದಿಯಲ್ಲೇ ಇದೆ. ಅದನ್ನು 110 ಈಗ ನಾನು ಪ್ರಪೋಸಲ್ ಕೊಟ್ಟಿದ್ದೇನೆ, ಲೆಟರ್ ಕೊಟ್ಟಿದ್ದೇನೆ. ಅದು ಈಗ ಮೆಸ್ಕಾಮಿನಿಂದ KPTCLಗೆ ಹೋಗ್ತಾ ಇದೆ, ಅದು MD ಹಂತದಲ್ಲಿ ಇದೆ. ಅದರ ಮಧ್ಯದಲ್ಲಿ 33 kV ಲೈನ್ ಎಲ್ಲೆಲ್ಲಿ ಮಾಡಬೇಕು ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೇವೆ. 110ನಿಂದ 33 ಬರಬೇಕು, ಅಲ್ಲೇ ಆಗ್ತದೆ. ಈಗ ಒಂದು ಬಂಡೂರಲ್ಲಿ ಈಗ ಒಂದು ಸಬ್ಸ್ಟೇಷನ್ ಆಗಿದೆ. ಯಾಕಂದರೆ ಪುತ್ತೂರಿನಲ್ಲಿ ಪವರ್ ಶಾರ್ಟೇಜ್ ಆಗ್ತದೆ ಅಂತ ದೃಷ್ಟಿಯಿಂದ 20 kV ಒಂದು ಸಬ್ಸ್ಟೇಷನ್ ಅನ್ನು ಮಾಡಿದರೆ ಅದನ್ನೀಗ ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಅದರ ಜೊತೆಯಲ್ಲಿ ಎಲ್ಲವನ್ನು ಅಂಡರ್ಗ್ರೌಂಡ್ ಕೇಬಲಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಈಗ ಟ್ರಯಲ್ ಮಾಡ್ತಾ ಇದ್ದೇವೆ. ಸುಮಾರು 5 ಕೋಟಿಯ ಅಂಡರ್ಗ್ರೌಂಡ್ ಕೇಬಲ್ ನಮ್ಮದು ಒಂದು ಆಗಿದೆ. ನಮ್ಮ ಬನ್ನೂರು ಸಬ್ಸ್ಟೇಷನಿಂದ ಚಿಕ್ಕಮಗಳೂರು ನಮ್ಮ ಕೃಷ್ಣನಗರ ತನಕ ಒಂದು ಆಗಿದೆ. ಕರ್ಮಾಲ ಆ ಸೈಡಿಗೆಲ್ಲ ಹೋಗುವಂಥದ್ದು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಹೇಗಿದೆ, ಬೆಂಗಳೂರಲ್ಲಿ ಲೈಟ್ ಮಾತ್ರ ಹೋಗಿರ್ತದೆ, ಅದಕ್ಕೆ ಕರೆಂಟ್ ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಅಂತ ಸಿಸ್ಟಮ್ ಅಂದರೆ ನಮ್ಮಲ್ಲಿ ಕೂಡ ತರಬೇಕು ಅಂತೇಳಿ ಯೋಚನೆ ಮಾಡಿದ್ರೆ ಅದನ್ನು ಮಂತ್ರಿಗಳಿಗೆ ಅದಕ್ಕೂ ಯೋಚನೆ